श्रीगुरुभ्यो नमः हरिहरे नमः ओं सर्वस्वरूपे सर्वेशे देवे पिस्त्रादिनो देवी दुर्गे देवी नमो देशंकारिचाविशनपिन्नकरां सिंहस्थितां सतर्विद्रतां दुर्गां दूर्वानिपां दुरितवर्गरां नमामि
नवदेवी महादेवी शिवाय नमः नमः प्रकृते भद्राय नियता प्रदात्पदां दुर्गा परमेश्वरी नमः प्रार्थनां समर्पयामि हनुमति श्रद्धा भक्तवादी जमा संसारदाग्रवादी महाब्रह्मदाग्रमात्मक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 दा
ಪ್ರಭುತವಾದ ಸಾರಿತ್ಯ ಶುದ್ಧಿ ವೃತ್ತಿವಾದ ಪಂಚಗವ್ಯ ಪಂಚಾಂಗಾಭಿಷೇಕ ಮತ್ತು ಕಲಶಾಭಿಷೇಕ ಮತ್ತು ಯಥಾಮೂರ್ತಿ ಮಹಾಪೂಜೆ ಅಂಜನೆ ಮಾಧ್ಯಾಹ್ನ ಗಣಮತ್ತಂತೆ ಅನ್ನದಾನ ಅಂಜನೆ ಯಥಾಶಕ್ತಿ ಸಂಧ್ಯಾಕಾಲಮಂತೆ ಆ ಅಲಂಕಾರ ಪೂಜಾ ಪುರಸ್ಕರವಾದ ದೇವರಿಗೆ ಯಥಾಶಕ್ತಿ ಆರಾಧನೆ ಮತ್ತು ಪೂಜಾರಾಧನೆ ಆದ ಶಬ್ದ ಪರಿವಾರ ದುರ್ಗಾ ಪರಮೇಶ್ವರಿ ಅಮ್ಮ ಸಂತೋಷ ಸ್ವೀಕಾರ ತಂದು ಭಕ್ತಿ ಸತ್ಕರ್ಮಗಳು ಅನೇಕ ಲೋಕದ ಚಂದ್ರನಾಗಿ ಗುಣಾಮಣೆ ಕೊಟ್ಟು ಮಾದ ಭಕ್ತಿ ಭಕ್ತಿಯನ್ನಾಗಲಿ ಯಜಮಾನ ಕುಟುಂಬದಾಗಲಿ ಮಾದ ಭಕ್ತಿಯನ್ನಾಗಲಿ ಇಷ್ಟಗಾಲ ಮೃದಗಾದ ಮುಖಾಂತರವಾದ ಸಾಧಕರಿಂದ ನಮೂತನ ನುಡಿಗೋಸ್ಕರವಾದ ಮುಖ ಮೂಜಿಗಳಿಗೆ ಆದ ದೇವರ ಸನ್ನಿಧಾನ ಪಾತ್ರ ಆವಾಯವಾದ ನಮ್ಮ ಅನುಗ್ರಹದ ಲೋಕ ಲಕ್ಷ್ಯವಂತ ಕಾಪಾಡ ಸನ್ನಿಧಾನ
ಸಂಪ್ರದಾಯ ಭಟ್ರ ಮುಕ್ತೇಶ್ವರ ಕಲ್ಲಿಮಾರ ಸಂಸಾರ ಉಳ್ಳಾಳ ಸಂಸಾರ ಸೇರಿಕೆ ಬದಲಾಟಿ ಮಗಳ ಸಂಸಾರ ಪೂರ ಕಟ್ಟು ಪ್ರಕಾರ ಧರ್ಮಸ್ಥಳದ ಗೇಣಿದ ಮನೆಗೆ ಯಾಕೆ ಯಾಕೆ ಯಾನು ಗ್ರಾಮದ ಪೇನೆ ಕುಟುಂಬದ ಪೇನೆ ಅಂತ ಬಂದ್ಕೊಂಡಿತ್ತು ಏನು ಮುಟ್ಟಲ್ಲ ನಾನು ಗ್ರಾಮದ ಅಲ್ಲ ಅಂದ್ರೆ ಕುಟುಂಬದ ಅಲ್ಲ ಭೇದ ಮಾಡ್ಬಾಡಿ ಅಪ್ಪೆ ಮಾತೆಗಳಪ್ಪೆ ಅತ್ತೆ ಕಟ್ಟು ಪ್ರಕಾರ ಮಾಡಿ ಇಲ್ಲಿ ಬಂದ ಬಗ್ಗೆ ಕಾಕಾಗಿರೋ ಗಿಡವಾಣಿ ಹುಡುಗೋಬ್ರಿಗೆ ಜ್ಞಾನ ಹುಡುಗೋಬ್ರ ವರ್ಷ ಉತ್ಸವ ಜಾಬಲ್ಲಿ ಉತ್ಸವ ಇದ್ದಂಥ ಸಾಧಿಗಳು ಐನೋ ಮಾಡ್ಕೊಂಡಿದ್ದಾರೆ ಸರಿಯಾದ ರೀತಿಯಲ್ಲಿ ವಾಸ್ತುಗಾರರು ಸಂಕಷ್ಟಾರ ವಿಜ್ಞಾನ ಹುಡುಗಿ ಯಾವತ್ತೋ ಸಮಯ ಕಷ್ಟ ಹುಡುಕಲೆ ಆಡೋ ಇಂಥ ಸಂಸಾರ ಬಗ್ಗೆ ಮಾರ್ಕ್ಸಿದೆ ಹೋರಾಡ್ತೀನಿ ಹುಡುಗೊಬ್ಬರು ತೃಪ್ತಿ ಪೂರಕಾಗ್ತದೆ ಅಂದರೆ ಕೈಟೆ ಬಾರಿ ಕೊಡೋದು ಬ್ರಹ್ಮದ ಸಾಧನೆ ನಮಗೆ ಕಾಕೊಂಡೇವೆ ಸಂತೋಷ ನನ್ನ ಧುಮುಗಳ ರೀತಿ ಇರಲ್ಲ ಮಂಡಳಿ ಯಾರು ಪಾವು ಬರ್ತಾರೆ ಅಂತಿದ್ದಾರೆ ಅಂತಿದ್ದಾರೆ ನಾವು ಈ ಸಂಸಾರ ಏರಾನಿ ಮಂಡಳಿಯನ್ನು ಕೊಟ್ಟರು ಬೋಲಿ ಕೊಟ್ಟರು ಫರ್ಮಾನ್ ಪಾವಂಡೇರ ಅಂತಿದ್ದ ಸಂಸಾರ ಮಾಡಿ ಗರಿ ಕೂಡ ಅಂತ ಕಾತೊಂದು ಬರ್ಬೇ ಅಪ್ಪ ನಮ್ಮ ಕೈಯಿಂದ ನಾನು ಕಷ್ಟಪಡ್ತೀವಿ ಪಾಲು ಕೊಟ್ಟು ಈ ಮಂಡದ ಗಿರಿಜಿನ ಪಾಲು ಬರ್ತಾರೆ ಪ್ರಕಾರ ಎಲ್ಲ ಆಯ್ದ ಸ್ವೀಕಾರ ಮಾಡ್ಕೊಂಡು ಅಂದರೆ ಇದರ ಪಕ್ಕದ ಸಂಸಾರ ದೇವಿಂದ್ರ ಬದಲಾಗಿ ಮಾಡಿದ ಅಂತ ಪೂರ ಕಟ್ಟು ಪ್ರಕಾರ ಕಟಿಯ ಉಳ್ಳಾಲ್ದಿ ಈ ಮಂಡಳಿ ಆಯ್ದ ಸ್ವೀಕಾರವಂತನವಾಗಿ ಆಯ್ದ ಸ್ವೀಕಾರ
ಬೂರಕಟ್ಟು ಪ್ರಕಾರ ಪುಷ್ಪ ಸೇವೆ, ಅಗ್ನಿ ಸೇವೆ, ಆಯುಧ ಸೇವೆ ಪೂರ ಸ್ವೀಕಾರ ಮತ್ತು ಬೂರಕಟ್ಟು ಪ್ರಕಾರ ಐದು ಸುತ್ತದ ಬಲಿ ಹೆಣ್ಣ ಪರಿವಾರ ಶಕ್ತಿ ಅವನ ಕಟ್ಟತ್ತೆ ಕಟ್ಟ ಪ್ರಕಾರ ಇಂತ ಇರೋದು 14 ಪರಿಪೂರ್ಣ 14 ಗುಂಬುದಿಗೊಂದು ಬಲಿ ಕಟ್ಟ ಪ್ರಕಾರ ತುಜಾಡ್ಕೊಂಡು ಈ ಕ್ಷೇತ್ರ ಸಂಬಂಧಪಟ್ಟದಾದ ತಿಳಿನಾಡ ಮತ್ತು ತಿರುಪಾತ್ಕೊಳ್ಳಿ ಜಿನ್ನ ಪೂರ ಕಟ್ಟ ಪ್ರಕಾರ ಹರಿಕೆದ ಸಂದರ್ಭ ಪ್ರಕಾರ ಸೇರಿಂಚಿನ 14 ಸಂಸಾರ ಸ್ವಂತ ವಿಚಾರ ಕಟ್ಟ ಪ್ರಕಾರ ಬಲಿ ಆಡ್ಬೇಕು.
ಬರಿಕೊಂದಿಲ್ಲ
ಸೇರಿದ ಸಂಸಾರ ಸೇವಕರ ಸಂಸಾರ ಗ್ರಾಮದ ಸಂಸಾರ ವೀರಭದ್ರ ಸಂಸಾರ ಮಾತಿನ ಸಂರಕ್ಷಣೆ ಮತ್ತು ಕಾಪಾಡಿಕೊಡ್ಬೇಕು ಎಡ್ಡೆ ಬುದ್ಧಿ ಬಂದು ಶ್ವೇತರಾಶಿ ಮತ್ತೆ ನನಗೆ ಮುಗಿ ಈ ಮಣ್ಣು ಎಂಚಿನ ಅವಳು ಅದನ್ನು ಎನ್ನ ಉಳ್ಳಾದ ವೀರಭದ್ರ ಸಾನ್ನಿಧ್ಯ ಎಂಚ ಅವಳು ಆ ರೀತಿ ಮಲ್ಪ ಒಂದು ಎಂದು ಈ ಕ್ಷೇತ್ರನ ಅಂತ ಸ್ಥಾನನ ಮುಕ್ತೇಶ್ವರ ಪ್ರಭಾವ ಭಯ ಮಾಡಿಕೊಡ್ಸಿ ಅಪ್ಪತ್ತೆ ಬಾರಿ ಉದ್ದ ಸಮಯ ಕೊರಿಯ ನಮೋ ಸಾರಿ ಆಗಿಲ್ಲ ಒಂದೇ ಪ್ರಮುಖ ಆಧಾರವಾದ ರಕ್ಷಣೆ ಮತ್ತು ಕಾಪಾಡು ಎಂಕೊಂಜಿ ಎಡ್ಡೆ ಸಂತರ್ಸಾರ ಬೋಡಿ ಈ ಮಣ್ಣಿಗೆ ಧರ್ಮಸ್ಥಳದ ಕೇಳಿದ ಮಣ್ಣನ್ನೆಲ್ಲ ಆಯ್ತು ದುಂಬದ ಕಾಲ ಆಯ್ತು ದಂಡ ದುರ್ಗಾ ಪರಮೇಶ್ವರಿ ಅಂದೆ ಕಠಿಣ ಉಳ್ಳಾಗಿಲ್ಲ ಅಂದೆ ವೀರಭದ್ರ ಸಾನ್ನಿಧ್ಯನೆಲ್ಲ ಆಯ್ನ ದುರ್ಗಾ ಪರಮೇಶ್ವರಿ ಅಪ್ಪಲ್ಲ ಯಾವನಂದೆ ವಾರಣಾಸಿ ಈ ಮಣ್ಣದ ಧರ್ಮಸ್ಥಳದ ಕೇಳಿದ ಮಣ್ಣನ್ನೆಲ್ಲ ಆಯ್ನ ದುರ್ಗಾ ಪರಮೇಶ್ವರಿ ಕಠಿಣ ಉಳ್ಳಾಗಿಲ್ಲ ಅಂದೆ ವೀರಭದ್ರ ಸಾನ್ನಿಧ್ಯನೆಲ್ಲ ದುರ್ಗಾ ಪರಮೇಶ್ವರಿ ತ್ರಿಶಕ್ತಿ ಆದಿ ಎಂದರು ಕೂಡ ಈ ಮಣ್ಣನ್ನೆಲ್ಲ ಆಗಿ ಸಂಸಾರ ಮಣ್ಣಿಗೆ ಸಂತೋಷದ ಯಾರು ಹಿಡ್ಕೊಂಡು ಸೇವೆ ಕರ್ಮಕಾಲ ಸಾಧಿಸು ಭಾರಿ ಸಂತೋಷದ ಸ್ವೀಕಾರ ಮಾಡ್ತಂತೆ ನಮ್ಮ ಮೂಲೆಯಿಂದ ಕೈಟಿಯನ್ನು ಸೋಡ ಸೋಪಾಚಾರ ಸೇವೆ ಹುಲ್ಲು ಮಾಡ್ಬಾವು ಸೇವೆ ಮಾಡ್ಕೊಂಡು ನೀರಿನ ಸಂಸಾರ ಕೀರ್ತಿ ವಂಶದ ಕೀರ್ತಿ ಬರ್ಬಾವು ಕೊರ್ನಂತ ಸಾಲು ಅಪಕೀರ್ತಿಗೆ ಬರ್ಬಾವು ಬ್ರಹ್ಮ ಸಂಸಾರ ಅಂಡ್ ಶ್ರದ್ಧಾಭಕ್ತಿ ನಿಷ್ಠೆಯಿಂದ ಸೇವೆ ಮಾಡ್ಕೊಂಡು ಅವಾಗಲೇ ವಿದ್ಯೆ ಬುದ್ಧಿ ಕೊಟ್ಟು ನಡಪಾವನ್ನು ಜ್ಞಾಪಕ ಗಟ್ಟೆಗತ್ತೆ ಸೃಷ್ಟಿಂಚಿದೆಯಲ್ಲ ಆಯ ಲಯ ಅಂದ್ಬಿಟ್ರ ಶಕ್ತಿಯನ್ನು ನಾವು ಅಂತ ಅದು ಎಲ್ಲಿ ಪ್ರಾಗ ಬಲ್ಲ ಬಾಲ್ಯ ಮಲ್ಲ ಪ್ರಾಗ ಬುದ್ಧಿ ಕೊಟ್ಟು 6 ಮಕ್ಕಳ ಕೆಲಸ ಹೋಗಿ 22 ಮಕ್ಕಳ ಕೆಲಸ ಇಟ್ಲಿಕ್ಕೆ ಸಂತೋಷ ನನಗೆ ಎಷ್ಟು ವ್ಯತ್ಯಾಸ ನಾಡಾಪ ಸರಿ ಮತ್ತು ವಿದ್ಯೆ ಬುದ್ಧಿ ವೇದ ಶಾಸ್ತ್ರ ಅನುಗ್ರಹ ಮಾಡ್ತಾರೆ ಜ್ಞಾಪಕ ಶಕ್ತಿ ಅನುಷ್ಠಾನ ಸಂಪಾದನೆ ನಮ್ಮನ್ನು ಸಾಲ ನಮ್ಮನ್ನು ಈ ಮರಳಿ ಮೇಲೆ ಶರಣ ಒಂಜಿ ನಮಾಜ ನಿಯಮ ತಾರೀಖೆ ನಿತ್ಯ ಮೂರು ಆರಾಧನೆ ಬಿದ್ದಿ ಪಾತ್ರಕ್ಕೆ ವಿಶೇಷವಾದ ಒಂದು ಸಹಾಯಕ ಅರ್ಚಕೆ ಪಡ್ತೀವಿ ಅಂಚ ನನ್ನ ಮಿತ್ತಗೆ ಜಾಕಲೆಗೆ ಜಾಕಲ ಸಂಸಾರದು ಜೀವಂತಕ ಬಂದಾಗ ಸಂದರ್ಭಗಳು ನಮ್ಮ ಪೂಜೆ ಉಂಟರ ಬಲ್ಲಿ ಆ ಪೂಜೆಗೆ ನಿತ್ಯ ದೀಪದೀಪಣಕ್ಕೆ ಸಾಲ ಬಂದಿದೆ ನಾಡಲ್ಲಿ ದೇವಸ್ಥಾನ ಪಡೆದ ನಿರ್ಮಾಣ ಅವರು ವ್ಯವಸ್ಥೆ ಮಹಾಕಾವಡ ಪ್ರಾರ್ಥನೆ ನಾಡ ಸಾಲ ಓದುವ ದೀಪದೀದ ಆರಾಧನೆ ಮಾಡ್ತಾರೆ ಒಂದು ಸಂಕಲ್ಪ ಮಾಡ್ತಾರೆ ವ್ಯಕ್ತಿ ಕೂಡ ಅಂಚೆ ವ್ಯಕ್ತಿನ ಅಪ್ಪೆ ಒದಗಾದ ಗೊತ್ತಲ್ಲ ಗುಟ್ಟಿನ ಪರಿಪ್ರಕಾರ ವ್ಯಕ್ತಿ ಅದೇ ನಮ್ಮ ಸೇವೆ ಮಲ್ಪಾವಣಿ ಬಂದು ನಮ್ಮ ಅಪೇಕ್ಷೆ ಉಂಟು ಈಗ ಮಾತು ಅದೇ ಕುಟುಂಬದ ಅಪೇಕ್ಷೆ ಉಂಟು ಅಂಚ ಅಪ್ಪೆಯನ್ನು ಸ್ವೀಕಾರ ಮಾಡ್ಕೊಂಡು ದಯಪಟ್ಟು ಬೇತ ವ್ಯಕ್ತಿ ಜಾಗೃತಿ ನಿಯಮ ಇಸ್ಕೊಂಡು ಒಳ್ಳೆಯದು ಬಣ್ಣ ದೇವಸ್ಥಾನ ಪೂಜೆ ಮತ್ತೊಂದು ಒಳ್ಳೆಯದು ಅಂಚೆ ಪುನಃ ಒಂಜಿ ಆ ಕಾಲೋಡು ಅಂಚಿತ್ತ ಸಂದರ್ಭಡು ಅದ ಅದಕ್ಕೆ ಒಂಜಿ ಅನುಗ್ರಹ ಕೊಡೋ ಪೂಜೆಯನ್ನು ಸ್ವೀಕಾರ ಮಾಡ್ಕೊಂಡು ಬಂದು ಮಾತು ಕಾರ್ಯಕ್ರಮ ಉಂಟು ಪಂಡ ಎನ್ನ ಗದ್ದಿಗೆ ಬಿಂದಾರ ಕುರ್ಕೊಂಡು ಆ ವ್ಯಕ್ತಿ ಬಾಕಿ ಸೇವೆಗೆ ಹಣ ಇಂಥ ವ್ಯಕ್ತಿ ಕೊಡ್ಕೊಂಡು ಸಮರ್ಪಣೆ ಏನು ತೆಗೆದ ಅಥವಾ ಇದ್ದ ಮಾಡಿ ಕಟ್ಟದ ಬರ್ಕೊಳ್ಳೋದು ಸರಿ ಬರ್ಬೋದೈತಿ ಬಿಂದಾರ ಕುರ್ಕೊಂಡು ಸಂಸಾರ ಗದ್ದಿಗೆ ಪ್ರಾರ್ಥನೆ ಮಾಡ್ತಾರೆ ಆ ವ್ಯಕ್ತಿ ಕೊರೋನಾ ಕೊಂಚ ಹಿಂಗೆ ಕೋರ್ಕೊಂಡು ಇಮೇಜ್ ಆಗಿತ್ತು ಅಲ್ಲಿ ಕೊರೋನಾ ಯಾನು ಸ್ವೀಕಾರ ಮೊದಲು ಮೇಲೆ ಬರ್ಕೊಂಡು ಸಂತೋಷ ಯಾನು ಸ್ವೀಕಾರ ಮೊದಲು ಬರ್ಕೊಂಡು ನಾಡ ಮುಗಲಿ ಬರು ಇದನ್ನ ಕಟ್ಟದ ಬರು ಆ ಬೇರೆ ಗದ್ದಿಗೆ ಸ್ವಲ್ಪ ಸಿದ್ಧಾಚಾರ ಸಂದೇಶ ಸಂತೋಷ ಸ್ವೀಕಾರ ವ್ಯತ್ಯಯ ನಾಡ ಭಕ್ತಿ ಇತ್ತು ನಾಡ ಭಕ್ತಿ ವ್ಯಕ್ತಿ ಭಕ್ತಿ ಇತ್ತು ನಾಡ ಬೇಸಾಯ ಕೊಡಬೇಕು ಮಟ್ಟಿಗೆ
ವ್ಯತ್ಯಾಸ ಬರಬೇಕಾ ಅಂಜನೆಯನ್ನ ಕ್ಷೇತ್ರದ ಆರಾಧನೆ ಎನ್ನ ಕಟ್ಟಿಗೆ ಬಂದ ಎನ್ನ ಪಾತ್ರೆಯ ದಂಟಗಳಿಗೆ ಬಂದ ಮಟ್ಟ ಕೌರ ಸೇರಿ ಸಂತೋಷ ಸಿದ್ಧಘಟ್ಟದ ಈ ಕ್ಷೇತ್ರದ ಅಂಗ್ರ ಮತ್ತು ಸಿದ್ಧಘಟ್ಟದ ಗಣಪಡಿನ ಅಭಯ ಅಂತ ಮಂಜುಳ ರೂಪಣಿ ಸಂಸಾರ ಶಕ್ತಿಯ ಕೊಂಚ ಸುತ್ತಮುತ್ತಲಿಗೆ ಅಪವಾದಗಳನ್ನು ನಡೆದುಕೊಂಡ ಅವೇ ಹೇಳಿದ್ದು ನಡೆದುಕೊಂಡ ಕಡಿಮೆ ಎಲ್ಲರೂ ಲೋಪದೋಷ ಲೋಪದೋಷ ಕಷ್ಟಪಡ ಕೊಡುವಂತೆ ವ್ಯಕ್ತಿಯತ್ತ ಸುಮತ ಶಕ್ತಿ ಉಳ್ಳ ಅದೇ ಎನ್ನ ಬೇಸಾಯ ಅಜ್ಜಿ ಹೇಳ್ತಿಲ್ಲ ಅಜ್ಜನ ಅಪ್ಪನ ಸ್ಥಾನ ಯಾರು ಅಜ್ಜಿ ದುಮ್ಮುಗೋನ ಗಿರಿಬೋದು ಎನ್ನಡೆ ಅಪ್ಪನೋಡು ಎತ್ತಿ ದುಂಬು ಶಕ್ತಿ ಬರಬೇಕಿಲ್ಲ ಅಂತ ಅದು ಹೊರಗಜ್ಜನ ಎತ್ತಿ ದುಂಬುದು ಬರ್ತಾರ ಅವೇ ರೀತಿ ಕಟ್ಟಿದವರು ಎಂತ ದುಂಬುದು ನೆರೆದ ರಟ್ಟು ಕಾರ್ಯವನ್ನು ಕೂಡ ಹಾಕೊಂಡು ಉದ್ಯೋಗ ರೀತಿಯಲ್ಲಿ ಪರಿಹಾರ ಮಾಡ್ತೀವಿ ಈ ಮನೆ ಕೊಟ್ಟು ಸಂತೋಷ ಸ್ವೀಕಾರ ಮಾಡ್ತಾರೆ ಈ ಕಾಲ ವೈದ್ಯನಾಥನ ಮಣ್ಣಿಲ್ಲ ಬನ್ನಿ ಏಕರೀತಿಯಲ್ಲಿ ಕುಳಾಗ ಮಣ್ಣದ ಮರವನ್ನು ಮರಕೊಂಡೆ ವೈದ್ಯನಾಥನ ದುಮ್ಮದೇ ಒಂದು ಹೊರಕೊಂಡು ಗೋಯೆಟ್ಟ ಬೆತ್ತಲಿಗೆ ಸಹ ವಂಶಾದ ಕೀರ್ತಿ ಬಾನೆ ವಿಚಾರ ಉಳ್ಳುವಾಗ ಮಾರಿಯನ್ನು ಬೇಕಂತೆ ಈ ಮಣ್ಣ ಉಳ್ಳಾಗಿ ದುರ್ಗಾ ಪರಮೇಶ್ವರಿ ಬೇಕಂತೆ ಏಕರೂಪದ ಶಕ್ತಿಯನ್ನು ಭಕ್ತಿನಿ ನೆರವರಿಗೆ ಅಂದ್ಕೊಂಡೆ ಈ ಗೊತ್ತು ಉಳ್ಳಾಗಿ ಇದೆಲ್ಲ ಅಂಚನೆ ಉಳ್ಳಾದ ಮಾರಿಯಮ್ಮ ಈ ಮಣ್ಣದ ಅಕ್ಕಳ ಒಂದೇ ರೂಪದ ಶಕ್ತಿಯಿಂದ ಮನಸ್ಸಲ್ಲಿ ನೆರವರಿಗೆ ಅಂದ್ಕೊಂಡಪ್ಪ ಈ ಗೊತ್ತು ಸತ್ಯಪ್ಪ ಅಭಿವ್ಯಕ್ತಿಗಳು ಉಳ್ಕೊಂಡು ಮಾರಿಯಮ್ಮ ಬೇಕಂತೆ ಈ ಮಣ್ಣು ಕಪಿಲ ಉಳ್ಳಾದಿ ಬೇಕಂತೆ ಉಳ್ಳಾದ ಮೇಲದ ಸಾನ್ನಿಧ್ಯ ಮೂಲಬಲ ದುಮದಕ್ಷಿಣ ಸಂವಿಧಾನ ಕಷ್ಟಪಟ್ಟಿಗಾಗ ಸಾಹಿತ್ಯ ಉದ್ಯೋಗ ಕೆಲವು ವಿಜ್ಞಾನ ಉಂಟು ವಿಜ್ಞಾನ ತುಂಬ ಓಡಾಡ ಉದ್ಯೋಗ ಕೆಲವು ಹಿತಶಕ್ತಿಗಳು ಅವರ ಉದ್ಯೋಗದ ಬಡ್ತಿರು ಹಿಂಬರ್ತಿ ಉಂಟು ಆಡ ಈ ಸಾಹಿತ್ಯ ಭಕ್ತಿ ಮಕ್ಕಳ ಆ ವಿಜ್ಞಕ್ಕೆ ಪರಿಹಾರ ಬಂದು ಮುಂಬರ್ತಿ ಸಾಹಿತ್ಯ ಬಗ್ಗೆ ಸಾಹಿತ್ಯ ಬರ್ಕೊಂಡು ಕರ್ನಾಟಕ ವಿಷಯ ಸಂಕಲ್ಪ ಮಾಡ್ತಾರೆ ದಕ್ಷಿಣ ಉಲ್ಟಾ Hello.